ಕಾರಣಕ್ಕೆ ಕಾರಣ ಹೇಳು ಕೇಳಮ್ಮ. ಪವಿತ್ರವಾದಂತಹ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ ತಾಯಿ. ಅಮ್ಮ, ರಾಜಾಂಗಣದಲ್ಲಿ ವೀರ ಯೋಧರೊಡನೆ ಆಟವಾಡುತ್ತಾ ಇದ್ದವನ ಆ ಹೊತ್ತಿನಲ್ಲಿ ನಿನ್ನ ಕರುಣಿನ ಕರೆ ನನ್ನ ಕಿವಿಗಳಿಗೆ ಕೇಳಿಸಿತಮ್ಮ. ಕರೆದೆಯ ಮಾತೆ, ಕರೆದೆಯ ತಾಯಿ, ಜಲಾಲಯ. ನಿನ್ನ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದವ ನಾನು ಇಲ್ಲಿ ಬಂದು ನೋಡಿದರೆ ಎಲ್ಲ ವಿಚಿತ್ರವಾಗಿದೆ. ಅಮ್ಮ, ಏನಮ್ಮ ಇದೆಲ್ಲ? ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತಾ ಇದೆ. ದಾಳಿಯಲ್ಲಿ ಬಿದ್ದು ಹೊರಳಾಡುತ್ತಿರುವೆ. ಹಣೆಯಲ್ಲಿ ಶೋಭಿಸಬೇಕಾದಂತಹ ಕುಂಕುಮದ ಬೊಟ್ಟು ಮಾಸಿ ಹೋಗಿದೆ. ಕೈಗಳಲ್ಲಿರಬೇಕಾದಂತಹ ಬಳೆಗಳು ಪುಡಿ ಪುಡಿಯಾಗಿ ನೆಲವನ್ನು ಸೇರಿವೆ. ಏನಾಯ್ತಮ್ಮ ನಿನಗೆ? ಯಾಕಮ್ಮ ಎದ್ದದ್ದು ನೀನು?